ನಾನು ಕಟ್ಟುವುದಿಲ್ಲ. ಇಷ್ಟೆಲ್ಲ ಬಂದ್ಮೇಲೆ ನಾನು ಕಟ್ಟುದಿಲ್ಲ. 1 ರೂಪಾಯಿ ಯಾವ ಲೋನ್ ಕಟ್ಟುದಿಲ್ಲ. ಸಂಪೂರ್ಣ ಸುರಕ್ಷೆ. ನನ್ನ ಕಣ್ಣ ಆಪರೇಷನ್ ನೀವು ಎಂತ ಮಾಡ್ರಿ? 8,000 ಅದ್ರಂಗೂ ನುಂಗಿರ್ ದುಡ್ಡು. ನುಂಗದ್ ದುಡ್ಡೆಲ್ಲ ಜನರಿಗೆ ಓದಾತಿಲ್ಲ. ಇವ್ರು ನುಂಗದ್ ದುಡ್ಡು ಯೋಜನೆದಿಂದ ಕರ್ಕ ಬನ್ನಿ ಆಯ್ತಾ. 35,000 ರೂಪಾಯಿ ಬಿಲ್ ಖರ್ಚಾಯ್ತು. ಅವನು ಸಿಕ್ಕಿದ್ದು 8,000 ರೂಪಾಯಿ. ಈಗ ಅಲ್ಲಿ ಹೋಗಿ ಕೇಳ್ಕ, ಅದು ನಾವ್ ಅಲ್ಲಿ ಹೋಗಿ ಕೇಳ್ಕೊಂತ ನೀವು ಬಬ್ಬೇಡ. ಟೈಮ್ ಇರೋದು ನಾಳೆ. ಇವತ್ತು ಯಾಕೆ ಬಂದ್ರಿ? ಕಟ್ಟುದಿಲ್ಲ ಅಂತ ಹೇಳದ್ಯಾಕ? ನಿಮ್ಮ ಹತ್ರ ಹೇಳ್ತಾ ನಾಳೆ ಕಟ್ತಿರಲ್ದ ಬರ್ಕ ನೀವು. ಅವ್ರು ಹೇಳ್ತಾರೆ ತೊಂದ್ರೆ ಇಲ್ಲ. ಅವ್ರ ಹತ್ರ ನಾವ್ ಹೇಳ್ತಾ ಅವ್ರು ಹೇಳ್ತಾರೆ. ಹೌದು, ಸುಮಾರು ಜನ ಕಟ್ಲಲ್ಲ. ಅವ್ರ ಮನೆಗೆ ಹೋಗಿ ಈಗ ಇವತ್ತು ಹೋಗಿ ಎಲ್ಲರ ಮನೆಗೆ ಈಗ ಹೆಂಗ್ ಕಟ್ಲ ಹಂಗೆ ಹೋಗಿ ನೀವು ಕೇಳ್ರ. ನಾನು ಈಗ ನಾಳೆ ಇದು ಮಾಡಿ ಅವ್ರ ಹತ್ರ ತಕೊಂಡಿ ತೊಂದ್ರೆ ಇಲ್ಲ. ನಾವು ಕಟ್ಟುದಿಲ್ಲ ಅಷ್ಟೇ. ನೀವು ಇಷ್ಟೆಲ್ಲ ಪುರಾಣ ಮಾತಾಡ್ರೆ ನಾವು ಕಟ್ಟುದಿಲ್ಲ. ಜಾಸ್ತಿ ಮಾತಾಡೋಕಾರ 1 ರೂಪಾಯಿ ಕೊಡುದಿಲ್ಲ. ಮತ್ತೆ ನಮ್ಮ ಮನೆಗೆ ಬಾಗಿಲು ಬಂದು ಅವಳ ಹತ್ರ ಎಲ್ಲ ಕಿರಿಕಿರಿ ಮಾಡೋಕಿಲ್ಲ. ಇನ್ನು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಮ್ಗೆ ತಗೊಂಡು ಜೈಲಿಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ. ಅದು ಬೇಡ. ನಿಮ್ಮ ರೂಟಿ ನಾವು ಬರುದಿಲ್ಲ. ನಿಮ್ಮ ಬ್ಯಾಂಕ್ ಪುಸ್ತಕ ಬೇಡ. ಒಂದು ಸಲ ಇಲ್ಲಿ ಕಟ್ಟಿ ಒಂದು ಸಲ ಡಾಕ್ಯುಮೆಂಟ್ಸ್ ಕೊಡ್ತೇವೆ. 10 ಗಂಟೆ ನಾವು ಬರ್ತೇವೆ. ಪೂರ್ತಿ ಒಂಚೂರಲ್ಲಿ ಎಲ್ಲ ಅನ್ಭವಿಸ್ತೀರಾ. ನೀವ್ಯಾಕೆ ಬಂದ್ರಿ? ಬೇಡಿದ್ರಲ್ಲ ಬರ್ಲಿಕ್ಕೆ ಎಲ್ಲ ಬರ್ಲಿಕ್ಕೆ. ನಾನು ಯಾರಿಗೂ ಕಟ್ಟುದಿಲ್ಲ. ನಾನು ಕಟ್ಟುದಿಲ್ಲ. ಇಷ್ಟೆಲ್ಲ ಬಂದ್ಮೇಲೆ ನಾನು ಕಟ್ಟುದಿಲ್ಲ. 1 ರೂಪಾಯಿ ಯಾವ ಲೋನ್ ಕಟ್ಟುದಿಲ್ಲ. ನೀವ್ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗಿ. ನಾನು ಕಟ್ಟುದೇ ಇಲ್ಲ. 1 ರೂಪಾಯಿ ಕಟ್ಟುದಿಲ್ಲ. ನೀವು ನನ್ನ ಹತ್ರ ತಗೊಂಬ ಕಟ್ಟುದಿಲ್ಲ. 1 ರೂಪಾಯಿ ಕಟ್ಟುದಿಲ್ಲ. ನೀವು ಇಷ್ಟೆಲ್ಲ ಆದ್ಮೇಲೆ ನಾನು ಕಟ್ಟುದೇ ಇಲ್ಲ. ನಾನು ಕೆಲಸ ಇಲ್ಲ ಹಂಗೆ ಅಂತೆಲ್ಲ ಎಷ್ಟೆಲ್ಲ ನಿನ್ನೆ ಹೇಳಿ 6 ಆಯ್ತು ಪರವಾಗಿಲ್ಲ ಮೇಡಮ್ ಅಂತ ಮಾತಾಡ್ಕೊ ಬಂದಿದ್ವಿ. 6 ನನಗೆ ಹೇಳ್ತಾರೆ ಈಗ ಇವತ್ತು ಸಾಯಂಕಾಲ ಮಕ್ಕಳು ಇಷ್ಟ ತಗೋತಾರೆ ನೋಡ್ಕೊಂಡು 6 7 ಹತ್ರ ಹೇಳಿದ್ವಿ. ಎಂತ ಗೊತ್ತಾ? ಇಲ್ಲ ಮೇಡಮ್ ಇಲ್ಲ ಪುಟಿ ನನಗೆ ಇವತ್ತು ಕಾಂಬ ಕಂಡು ಅಂತ ಹೇಳಿ ನಾನು ಕಳಿಸಿದ್ವಿ. 6 ನೀವು ಅಷ್ಟೆಲ್ಲ ಕೇಳ್ಕೊಂಡು ಇಷ್ಟು ಜನ ಒಟ್ಟಾಗಿ ಬಂದಿರಿ ಅಲ್ಲ. ಅವಳಿಗೆ ಮಾನಸಿಕ ಇತ್ತಂದ್ರೆ ಮೊದಲಿಂದ ಗೊತ್ತು. ಮಾನಸಿಕ ಅವಳು ಅಂತ ಹೇಳಿ ಗೊತ್ತಿದ್ರೆ ನಾವು ಮಾನಸಿಕ ತೊಂದ್ರೆ ಲೋನ್ ಕೊಡುದಿಲ್ಲ ಅಂದ್ರೆ ನಿಮ್ ಫಸ್ಟೇ ನೀವು ಬಂದ್ ಇಲ್ಕನೆ ಲೋನ್ ಕೊಡುದಿಲ್ಲ ತಕಣಿ ನೀವು ಇಷ್ಟ ತಕಣಿ ನೀವ್ ಹೇಳಲ್ಲ. ನೀವ್ ಹೇಳ ನನ್ ಕಣ್ಣ ಆಪರೇಷನ್ ನೀವ್ ಎಂತ ಮಾಡ್ರಿ? ಬೇಕಾ ಎಂತ ಮಾಡ್ರಿ? ಎಂತ ಸಂಪೂರ್ಣ ಸುರಕ್ಷೆ ಎಷ್ಟು 30,000 ರೂಪಾಯಿ ಫೈಲ್ ತೋರ್ಸೋದು. ನಾನು ಎಷ್ಟು ಕೊಟ್ರಿ ನೀವು? ಹೌದು 60,000 ರೂಪಾಯಿ ಇತ್ತ ಸಿಕ್ಕೋದಿಲ್ಲ. 8,000 ರೂಪಾಯಿ 8,000 ರೂಪಾಯಿ ಅದ್ರಂಗೂ ನುಂಗಿರ್ ದುಡ್ಡು ಆಯ್ತಾ. ಸಂಪೂರ್ಣ ಸುರಕ್ಷೆ ದುಡ್ಡು. ಅದು ನುಂಗದ್ ದುಡ್ಡೆಲ್ಲ ಜನರಿಗೆ ಓದಾತಿಲ್ಲ. ಇವ್ರು ನುಂಗದ್ ದುಡ್ಡು. ನಾನು ಸಂಘದಂಗ ಇದ್ದಿದ್ದಿ. ನಾನು ಸಂಘದ ವ್ಯವಹಾರ ಮಾಡಿ ಎಲ್ಲದೂ ಗೊತ್ತಿತ್ತು ನಂಗೆ ಆಯ್ತಾ. ಪೂರ ಹೇಳುದಿಲ್ಲ ಹೇಳ್ಕೆ ಎಲ್ಲದೂ ಗೊತ್ತಿತ್ತು ನಂಗೆ ಆಯ್ತಾ. ಸೇವಾ ಪ್ರತಿನಿಧಿ ಅವರೇ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಬಂದಿಲ್ಲ ಅನ್ಕೊಂಡ್ಲಿ. ನೀವು ಯೋಜನೆದಿಂದ ಕರ್ಕ ಬನ್ನಿ ಆಯ್ತಾ. ಅದಕ್ಕಿಂತ ಮೇಲಿದ್ರ ಕರ್ಕ ಬನ್ನಿ. ನಾವು ಮಾತಾಡ್ತೇವೆ. ಹೌದು ಎಷ್ಟು ವರ್ಷದಿಂದ ಸುರಕ್ಷೆ ಮಾಡ್ತಿತ್ತ ಅವಳು? 35,000 ರೂಪಾಯಿ ಬಿಲ್ ಖರ್ಚಾಯ್ತು. ಅವನು ಸಿಕ್ಕಿದ್ದು 8,000 ರೂಪಾಯಿ. ಎಷ್ಟು ವರ್ಷದಿಂದ ನಾವು ಸಂಪೂರ್ಣ ಸುರಕ್ಷೆ ಮಾಡ್ಲಿ. ಇದಕ್ ಮಾತ್ರ ಅಲ್ಲ ಬದ್ ಈಗ ಅಲ್ಲಿ ಹೋಗಿ ಕೇಳ್ಕ, ಅದು ನಾವ್ ಅಲ್ಲಿ ಹೋಗಿ ಕೇಳ್ಕೊಂತ ನೀವು ಬಬ್ಬೇಡ ಹಂಗ ಹೇಳ. ಒಳ್ಳೆ ಇತ್ತು ಗಾದಿ ಒಳ್ಳೆ ಇತ್ತು ನಿಮ್ದು. ಪರವಾಗಿಲ್ಲ ಒಳ್ಳೆ ಮಾತಾಡ್ತಿದ್ವಿ. ಅದಕ್ಕೆ ಅಲ್ಲಿ ಹೋಗಿ ಕೇಳ್ಕ. ತಲೆ ಹೊಡಿಬೇಡಿ. ಒಳ್ಳೇದ್ ಮಾಡಿ. ಯಾಕಂದ್ರೆ ನಮ್ಗೆ ದುಡ್ಡು ಬೇಡ. ನೀವು ದೇವಸ್ಥಾನದಿಂದ ಕೊಟ್ಟಿದ್ದೀವಿ ಅಂತ ಹೇಳ್ತೀರಲ್ಲ, ದೇವ್ರ ದುಡ್ಡು ನಾವು ಕೊಡ್ತೀವಿ. ಅದ್ರ ಬಗ್ಗೆ ನೀವು ಮಾತ್ರ ತಲೆ ಹೊಡೆದು ಮಾತಾಡ್ಬೇಡಿ ಆಯ್ತಾ. ತಡೀರಿ ಈಗ ಟೈಮ್ ಇರೋದು ನಾಳೆ. ಇವತ್ತು ಯಾಕೆ ಬಂದ್ರಿ? ಕಟ್ಟುದಿಲ್ಲ ನಾವು ನಿಮ್ಮ ಹತ್ರ ಹೇಳ್ತಾ ಅವ್ರ ಹತ್ರ 1000 ಹೇಳುತ್ತೆ. ಅವ್ರ ಹತ್ರ ಸಂಘದವ್ರ ಹತ್ರ 1000 ಹೇಳುತ್ತೆ. ನಿಮ್ಮ ಹತ್ರ ಹೇಳ್ತಾ ಹೌದು ನಿಮ್ಮ ಹತ್ರ ಹೇಳಿತಾ? ಅವ್ರು ನಮ್ಮ ಹತ್ರ ಫೋನ್ ಮಾಡಿ ಹೇಳಿ. ಅವ್ರು ಫೋನ್ ಮಾಡಿ ಹೇಳಿದ್ರೆ ನೀವು ನಾಳೆ ಕಂಡ್ಕೊಂಡಂತ ಬರ್ಕೆ. ನೀವು ಇವತ್ತಂತ ಬಂದ್ರಿ. ನಾಳೆ ಕಟ್ತೀರಂತ ಬರ್ಕೆ ನೀವು. ಅಲ್ಲ ನಾಳೆ ಇವತ್ತಂತ ಬಂದ್ರಿ. ಅವ್ರು 1000 ಹೇಳ್ತಾರೆ ತೊಂದ್ರೆ ಇಲ್ಲ. ಅವ್ರ ಹತ್ರ ನಾವ್ ಹೇಳ್ತಾ ಅವ್ರು ಹೇಳ್ತಾರೆ. ಹೌದು ನೀವು ನಾಳೆ ಈಗ ಹೌದು ಬುಕ್ ಬರೋದು ನಾಳೆ ಅದ ನಿಮ್ಗೆ. ನಿಮ್ಗೆ ಎಂಟ್ರಿ ಸಿಕ್ಕ ಮೀಟಿಂಗ್ ಇವತ್ತಲ್ಲ. ನಿನ್ನೆ ಭಾನುವಾರ ಮೀಟಿಂಗ್. ಭಾನುವಾರ ನಿಮ್ಗೆ ಎಂಟ್ರಿ ಹಾಕೋದು ಯಾವಾಗ? ಅದು ಕಲೆಕ್ಷನ್ ಬೇರೆ. ನೀವು ಮತ್ತೆ ಕಲೆಕ್ಷನ್ ನೀವು ಬುಕ್ ತೆಗೆದು ಇಟ್ಕೊಂಡ್ರೆ ಸುಮ್ಮನೆ ಯಾಕೆಂದ್ರೆ ನೀವು ಬಂದ್ ಮನೆಗೆ ಕೇಂದ್ರ ಇಲ್ಲ ಬುಕ್ ಬರಲ್ಲ ಅಂತ ಕೇಳ್ತಾ ಇಲ್ಲ. ವಾರದ ಸಭೆ ನಿಯಮನೆ ಹಂಗೆ ಆ ದಿವಸ ಮೀಟಿಂಗ್ ಅಲ್ಲೇ ದುಡ್ಡು ಬರ್ಬೇಕು. ಅಲ್ಲೇ ಯಾಕೆ ಇಷ್ಟು ದಿನ ಆತರ ಮಾಡ್ಲಾ? ಇಷ್ಟು ದಿನ ಹಂಗಾರೆ ಇಷ್ಟು ದಿನ ಸುಮಾರು ಜನ ಕಟ್ಲಲ್ಲ. ಅವ್ರವ್ರ ಮನೆಗೆ ಹೋಗಿ ಈಗ ಈಗ ನಂತರ ಈಗ ಕೇಳಿ ಹೋಗಿ ಈಗ ಹೋಗ್ಲೇಬೇಕು. ಈಗ ಇವತ್ತು ಹೋಗಿ ಎಲ್ಲರ ಮನೆಗೆ ಈಗ ಹೆಂಗ್ ಕಟ್ಲ ಹಂಗೆ ಹೋಗಿ ನೀವು ಕೇಳ್ರ. ನಾನು ಈಗ ನಾಳೆ ಇದು ಮಾಡಿ ಬನ್ನಿ. ನನ್ನ ಮನೆ ಹತ್ರ ಬಂದ್ರೆ ಮಾತ್ರ ಇದಲ್ಲ. ಬನ್ನಿ ಎಲ್ಲರ ಮನೆಗೆ ಹೋಗಿ ತೀರ್ಮಾನಕ್ಕೆ ಬನ್ನಿ. ನನ್ನ ಹತ್ರ ಬಂದ್ಕೊಂಡು ತೀರ್ಮಾನ ಮಾಡೋದಲ್ಲ. ನನ್ನ ಹತ್ರ ನಾನು ಹೇಳ್ತೀನಿ ಕೇಳಿ. ಇವತ್ತೆಲ್ಲ ಅಷ್ಟು ಫಸ್ಟ್ ನಾನು ಇಲ್ದ ಹೊತ್ತಿಗೆ ಅವಳನ್ನ ಬಂದ್ರೆ ಗಿರಗಳ ಮಾಡ್ತಿಲ್ಲ. ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾವೇ ಕಟ್ಟೋದು ಅವಳು ಅವಳು ತೆಗ್ದ್ರೆ ಅವಳ ಹತ್ರ ತಕೊಂಡ್ರೆ ತಕೊಂಡಿ ಅವಳ ಹತ್ರ ತಕೊಂಡಿ ತೊಂದ್ರೆ ತಕೊಂಡಿ ಅವಳಿಗೆ ತಕೊಂಡಿ ಅವಳ ಹತ್ರ. ನೀವು ಇಲ್ಕಣಿ ನಾನು ಕಟ್ಟುವುದಿಲ್ಲ.
ನಾವು ಕಟ್ಟುದಿಲ್ಲ ಅಷ್ಟೇ. ನೀವು ಇಷ್ಟೆಲ್ಲ ಪುರಾಣ ಮಾತಾಡಿದ್ರೆ ನಾವು ಕಟ್ಟುದಿಲ್ಲ. ನಾನು ಅವ್ರ ಹತ್ರ ಮೇಡಮ್ ಹತ್ರ 1000 ಸಾರಿ ಹೇಳೈತಿ, ಈ ಮೇಡಮ್ ಹತ್ರ ಹೇಳೈತೆ, 1000 ಮಾತು ಮಾತಾಡೈತೆ. ನನಗೆ ಈಗ ಕೆಲಸ ಇಲ್ಲ, ಸತ್ಯವಾದ ಮಾತು ಮಾತಾಡೈತಿ. ಇನ್ನು ನಾನು ಸುಳ್ಳು ಮಾತಾಡ್ಬೇಕಾದ್ರೆ ನಾ ಮಾತಾಡ್ತಾ ಅಷ್ಟೇ. ನಾನು ಸತ್ಯವಾದ ಮಾತು ಮಾತಾಡಿದ ಮೇಲೆ ಇನ್ನು ನನಗೆ ತಿರ್ಗಾ ಮಾತಾಡಿದ್ರೆ ನನಗೆ ಇನ್ನು ಮೇಲೆ ಈಗ ಸುಳ್ಳು ಅಪವಾದ ಬರ್ತದೆ. ನಿಮ್ಗೆ ನಿಜ ಇಲ್ಕನೆ ಇದ್ದಂಗೆ ಹೇಳಿದ್ರೆ ಮಾತ್ರ ಅದೇ ಇದ್ದಂಗೆ ಹೇಳ್ತೇನೆ, ಅದು ನಿಮ್ಗೆ ತಪ್ಪಾಗ್ತದೆ. ನಾನು ಹೇಳ್ತೀನಿ ಕರೆಕ್ಟಾದ ಮಾತು. ನನ್ನ ಹತ್ರ ಕೆಲಸ ಇಲ್ಲ ಅಂತ ಹೇಳಿದಿ, 1000 ಸಲ ಹೇಳಿದೆ, ಇದ್ದಿದ್ದು ಕಟ್ತೀನಿ ಅಂತ ಹೇಳಿದ್. ಈಗ ಅಷ್ಟು ಹೇಳಿದ್ರ ಮೇಲೆ ಅದನ್ನು ಬರೆದ ಮೇಲೆ ನಾನು ಇನ್ನು ಕಟ್ಟುವುದಿಲ್ಲ ಅಷ್ಟೇ. ಮತ್ತೆ ಇನ್ನು ಸುಮ್ಮನೆ ಆಯ್ಕೊಂಡ್ರೆ ಅಡ್ಡಿಲ್ಲ, ಎಲ್ದಿರೆ ಮತ್ತೆ ರಗಳೆ ಮಾಡ್ರೆ ಮತ್ತೆ ನಾನು ಅಥವಾ ಏನು ಎಂಥದ್ದು ಕೊಡುವುದಿಲ್ಲ ಅಷ್ಟೇ. ನನಗೆ ದುಡ್ಡು ಹಣ ಸಿಕ್ಕರೆ ನಾನು ಆದಷ್ಟು ಕಟ್ತಾ ಬರ್ತೀನಿ, ಇಲ್ದಿರ ಮತ್ತೆ 1 ರೂಪಾಯಿ ಕಟ್ಟುವುದಿಲ್ಲ. ನಂಗೆ ಕೆಲಸ 1 ವಾರ ಆಯ್ತು, 1 ವಾರ ಆಗ್ತಿಲ್ಲ, ಜಾಸ್ತಿ ಮಾತಾಡ್ಕೋರೆ 1 ರೂಪಾಯಿ ಕೊಡುವುದಿಲ್ಲ. ಸುಮ್ಮನೆ ಇದ್ರೆ ಅಡ್ಡಿಲ್ಲ, ಇಲ್ದಿರ ನೀವು ಪುರಾಣ ಮಾತಾಡ್ಕೋರೆ ನಾವು ಕೇಂತಿಲ್ಲ. ಮತ್ತೆ ನಮ್ಮ ಮನೆಗೆ ಬಾಗಿಲು ಬಂದು ಅವಳ ಹತ್ರ ಎಲ್ಲ ಕಿರಿಕಿರಿ ಮಾಡೋಕ್ಕಿಲ್ಲ, ಇಷ್ಟೇ ಹೇಳೋದು. ಇನ್ನು ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನಮ್ಗೆ ತಗೊಂಡು ಜೈಲಿಗೆ ಹಾಕಿ ಏನು ಬೇಕಾದ್ರೆ ಮಾಡಿ. ಬೇಕಾದ್ರೆ ನಾನೀಗ ಅವ್ರ SB ನಂಬರ್ ಕೊಡ, ನಾನೇ ಈಗ ಫೋನ್ ಮಾಡಿ ಕೊಡಿ. ಮನೆಗೆ ಕೊಟ್ಟು ಬರ್ದು ತಗೊಂಡ್ ಬರ್ಬೇಕಲ್ಲ. ನಾಳೆ ಬರುದಾ? ಯಾರಿಗೆ ಹೇಳ್ತೀರಿ ನೀವು? ಅದು ಬೇಡ, ನಿಮ್ಮ ರೂಟಿ ನಾವು ಬರುದಿಲ್ಲ. ನಿಮ್ಮ ಬ್ಯಾಂಕ್ ಪುಸ್ತಕ ಬೇಡ, ನಿಮ್ದು ಒಂದೇ ಸಲ ಇಲ್ಲಿ ಕಟ್ಟಿ 1 ಸಲ ನಿಮ್ ಡಾಕ್ಯುಮೆಂಟ್ಸ್ ಕೊಡ್ತೇವೆ ಅಲ್ವಾ? ನಿಮ್ ಬ್ಯಾಂಕ್ ಪುಸ್ತಕ ಬೇಡ ಆಯ್ತಾ? ನಿಮ್ಮ ಬ್ಯಾಂಕ್ ಪುಸ್ತಕ ಬೇಡ, ನಮ್ದೆಲ್ಲ ನಾವು ಕೊಡ್ತೇವೆ. ನಮ್ದು ಫಸ್ಟ್ ಕ್ಲಿಯರ್ ಮಾಡಿ. ಈ ಟೈಮ್ ಇನ್ನೆಲ್ಲ ರಿಯಾಯಿತಿ ಎಲ್ಲ ಇಲ್ಲ, ರಿಯಾಯಿತಿ ಬಿಟ್ಟಿದ್ದು. ನಾಳೆ ಬರ್ತೇವೆ ನೋಡಿ. ನಾಳೆಗೆ ಎಷ್ಟು ಗಂಟೆಗೆ ಅಂದ್ರೆ ಬೇರೆ ಫೋನ್ ಮಾಡಿ, ಅಷ್ಟು ಗಂಟೆ ನಾವು ಬರ್ತೇವೆ. ಗೊತ್ತಾಯ್ತಾ ಪೂರ್ಣಿಮಾ ಅವರೇ? ನಾಳೆಗೆ ಎಷ್ಟು ಗಂಟೆಗೆ ಅಂತ ನಂಗೆ ಹೇಳ್ಬೇಕು, 4:15 ಒಳಗೆ ಹೇಳ್ಬೇಕು ಆಯ್ತಾ? ಟೈಮ್ 4:15 ಒಳಗೆ ಬರುದು ನಾವು, ಅದ್ರ ನಂತರ ಬರುದಿಲ್ಲ. ಮತ್ತೆ ಇಷ್ಟು ಮೀರಿ ನಿಮ್ಗೆ ನೀವು ಮಾಡಿದ್ರೆ ಸರಿ ಅಂತಿದ್ರೆ ಅದು ಅವ್ರ ಮೆಚ್ಚ, ಮತ್ತೆ ಅನ್ಭವಿಸ್ತೀರ ಮುಂದಕ್ಕೆ. ತಿಳ್ಕೊಳ್ಳಿ, ಪೂರ್ತಿ ಒಂಚೂರಲ್ಲ ಎಲ್ಲ ಅನ್ಭವಿಸ್ತೀರ. ತಕೊಂಡಿದ್ದಾರೆ ಮರ್ರೆ, ಗಂಟು ತಗೊಂಡಿದ್ದಾರೆ. ಒಂದೊಂದು ಸ್ವಲ್ಪ ಅಲ್ಲ, ಗಂಟೆ ಬೇಕನ್ನೋದು ತಕೊಳ್ಳುವಾಗ. ಗಂಟು ತಗೊಂಡವ್ರಿಗೆ ಈಗ ತುಂಬಲಿಕ್ಕೆ ಪುಸ್ತಕ ಬೇಕಂತೆ, 1 ರೂಪಾಯಿ ತುಂಬದೆ. ಮೊನ್ನೆ ತಗೊಂಡಿದ್ದು 1 ತಿಂಗಳು ಆಗಿಲ್ಲ ಸಾಲ ತಗೊಂಡು. ಉದ್ಧಾರ ಆಗ್ತಾರೆ ಅವರು. हाँ